ಮಧ್ಯೆ ಇಲ್ಲದ ಮಹಾಮಾರಿ ಕೊರೋನಾದಿಂದ ಇಡೀ ವಿಶ್ವದ ಜನರು ಹೈರಾಣಾಗಿದ್ದಾರೆ. ಈ ಕ್ರೂರ ವೈರಸ್ಗೆ ತುತ್ತಾಗಿರೋದ್ರಲ್ಲಿ ನಮ್ಮ ದೇಶವೂ ಕೂಡ ಹೊರತಾಗಿಲ್ಲ. ಮನೆಯಿಂದ ಹೊರಬರಲು ಜನರ ಹೆದರುವಂತಹ ಪರಿಸ್ಥಿತಿಯನ್ನು ಕೊರೋನಾ ತಂದೊಡ್ಡಿದೆ. ಯಾವುದಕ್ಕೂ ಕೂಡ ಜಗ್ಗದ ಕೊರೋನಾವನ್ನು ನಿಗ್ರಹಿಸಲು ದೈವ ಶಕ್ತಿಗೆ ಮಾತ್ರ ಸಾಧ್ಯವೆಂದು ಕರಾವಳಿಯ ನಾನಾ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇದೇ ಸಂದರ್ಭ 500 ವರ್ಷಗಳ ಸಾವಿರಾರು ಜನರ ರೋಗ ರುಜಿನಗಳನ್ನ ಗುಣಮುಖವಾಗಿಸಿದ ನಾಟಿ ವೈದ್ಯಗೆ ಮೊರೆ ಹೋಗಿದ್ದಾರೆ ಕರಾವಳಿಯ ಭಕ್ತರು. ಹೌದು, ಇದು ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಕೊರೋನಾ ಮಾರಿ ನಿಗ್ರಹಕ್ಕಾಗಿ ಮಹಾಮಾತೆ ದೇವಿ ವೈದ್ಯತಿಗೆ ಶತೌಷಧಿಗಳ ಕಲಶಾಭಿಷೇಕ ನೆರವೇರಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಾಮಾರಿ ಕೊರೋನಾ ನಿವಾರಣೆಗೆ ಮಾತೆ ದೇವಿ ವೈದ್ಯತಿಗೆ ಮೊರೆ. 500 ವರ್ಷಗಳ ಹಿಂದಿನ ನಾಟಿ ವೈದ್ಯಗೆ ವಿಶೇಷ ಪ್ರಾರ್ಥನೆ. ಜೀವ ಹಿಂಡುತ್ತಿರುವ ಮಹಾಮಾರಿ ಕೊರೋನಾ ಹರಡುವಿಕೆಯಿಂದಾಗಿ ಇಡೀ ವಿಶ್ವವೇ ತಲ್ಲಣಗೊಂಡಿದೆ. ಭಾರತಕ್ಕೂ ಈ ಮಾರಿ ವಕ್ಕರಿಸಿದ್ದು ಈ ರೋಗ ಹರಡದಂತೆ ತಡೆಗಟ್ಟಲು ಸರ್ಕಾರಗಳು ತಮ್ಮ ಕೈಲಾದ ಕೆಲಸ ಮಾಡ್ತಾ ಇದೆ. ರೋಗಕ್ಕೆ ಚಿಕಿತ್ಸೆ ನೀಡಲು ವೈದ್ಯರ ಅವಶ್ಯಕತೆಯೂ ಇದ್ದು, ಇಂತಹ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಡಗನ್ನೂರು ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಶತೌಷಧಿಗಳ ದ್ರವ್ಯ ಕಲಶಾಭಿಷೇಕ ನಡೆದಿದೆ. ತನ್ನ ಜೀವಿತಾವಧಿಯಲ್ಲಿ ಸಾವಿರಾರು ಜನರ ರೋಗ ರುಜಿನಗಳನ್ನು ತನ್ನ ಔಷಧಿಗಳ ಮೂಲಕ ಗುಣಮುಖಗೊಳಿಸಿದ ಮಾತೆ ದೇವಿ ವೈದ್ಯತಿಗೆ ಅಭಿಷೇಕ ನೆರವೇರಿಸುವ ಮೂಲಕ ಕೊರೋನಾ ಮಾರಿಯ ನಾಶಕ್ಕೆ ಹರಕೆ ಮಾಡಲಾಗಿದೆ. ಸರಿಸುಮಾರು 500 ವರ್ಷಗಳ ಹಿಂದೆ ತುಳುನಾಡಿನಲ್ಲಿ ನಾಟಿ ವೈದ್ಯ ಪರಂಪರೆಯಲ್ಲಿ ಜನಮಾನಸದಲ್ಲಿ ಹೆಸರಾಗಿದ್ದ ದೇವಿ ವೈದ್ಯತಿ ಸಾವಿರಾರು ಜನರ ರೋಗ ರುಜಿನಗಳನ್ನಲ್ಲದೆ ಊರಿನ ರಾಜನ ರೋಗವನ್ನು ದೂರ ಮಾಡಿದ್ರು. ಇಂದು ಆಕೆಯನ್ನ ತುಳುನಾಡಿನ ಜನ ದೈವದ ರೂಪದಲ್ಲಿ ಆರಾಧಿಸುತ್ತಿದ್ದಾರೆ. ದೇಶವನ್ನ ಕಾಡುತ್ತಿರುವ ಕೊರೋನಾ ಮಾರಿಯನ್ನ ದೂರ ಮಾಡುವ ಶಕ್ತಿ ಈ ದೇವಿ ವೈದ್ಯತಿಗಿದೆ ಎನ್ನುವ ಅಪಾರ ನಂಬಿಕೆಯಿಂದಾಗಿ ದೇವಿ ವೈದ್ಯತಿ ಮೂರ್ತಿಗೆ 100 ಔಷಧೀಯ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ತಯಾರಿಸಲಾದ ದ್ರವ್ಯಗಳ ಕಲಶಾಭಿಷೇಕ ಮಾಡಲಾಯಿತು. ಸಾಂಪ್ರದಾಯಿಕ ನಾಟಿ ವೈದ್ಯ ಪರಂಪರೆಗೆ ತನ್ನದೇ ಆದ ಮಹತ್ವವಿದ್ದು, ಪ್ರಸ್ತುತ ಸನ್ನಿವೇಶದಲ್ಲೂ ಇದು ಅತ್ಯಂತ ಪ್ರಭಾವಶಾಲಿ ಚಿಕಿತ್ಸೆಯಾಗಿಯೂ ಪ್ರಸಿದ್ಧಿಯಲ್ಲಿದೆ. ಇದೇ ಕಾರಣಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಗಿಡಮೂಲಿಕೆಗಳನ್ನೇ ಇಲ್ಲಿ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತಿದೆ. ನಾಟಿ ಔಷಧಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಅಮೃತ ಬಳ್ಳಿಯನ್ನ ಇಲ್ಲಿ ಪ್ರಸಾದದ ರೂಪದಲ್ಲಿ ನೀಡುವ ಮೂಲಕ ಎಲ್ಲಾ ಭಕ್ತರ ಆರೋಗ್ಯವನ್ನ ಇಲ್ಲಿನ ದೈವಗಳು ಕಾಪಾಡುತ್ತವೆ ಎನ್ನುವ ನಂಬಿಕೆಯೂ ಇಲ್ಲಿದೆ. ಅವಳಿ ವೀರರಂಥ ಕಾರಣಿಕ ಪುರುಷರಂಥ ಕೋಟಿ ಚೆನ್ನೈಯರನ್ನ ಜನ್ಮ ನೀಡಿ ಈ ಜಗತ್ತಿಗೆ ಕಾರಣಿಕ ಪುರುಷರನ್ನ ಕೊಡುಗೆಯಾಗಿ ನೀಡಿದಂಥ ಮಹಾಮಾತೆ ದೇವಿ ವೈದ್ಯತಿಯು ಹೌದು. ಅಂಥ ಮಹಾಮಾತೆ ವಿಶೇಷವಾಗಿ ಭಕ್ತ ಜನರ ಸಂಕಷ್ಟವನ್ನು, ರೋಗ ರುಜಿನಗಳನ್ನು ದೂರ ಮಾಡುವಂಥ ಅದ್ಭುತವಾದ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಮಾತೆ. ಆ ಕಾಲದಲ್ಲಿ ತನ್ನ ನಾಟಿ ವೈದ್ಯಕೀಯ ಶಕ್ತಿಯಿಂದ ಸಾವಿರಾರು ಜನರ ಸಂಕಟಗಳನ್ನು, ದುರಿತವನ್ನು ನಿವಾರಣೆ ಮಾಡಿದಂಥವರು. ವಿಶೇಷವಾಗಿ ಊರಿನ ರಾಜನ ಸಂಕಷ್ಟವನ್ನು ಕೂಡ ದೂರ ಮಾಡುವ ಮೂಲಕ ಅವತ್ತಿನ ಕಾಲಘಟ್ಟದಲ್ಲಿ ಒಬ್ಬಳು ಮಹಾಮಾತೆಯಾಗಿ ನಾಟಿ ವೈದ್ಯಕೀಯ ಪರಂಪರೆಯ ಮೇರು ಶಕ್ತಿಯಾಗಿ ಬೆಳಗಿದವರು ದೇವಿ ವೈದ್ಯತಿ. ಅಮೃತ ಬಳ್ಳಿ ಅನ್ನುವಂಥದ್ದು ಸಾವಿರಾರು ಬಗೆಯ ಔಷಧೀಯ ನಾಟಿ ವೈದ್ಯಕೀಯ ಪರಂಪರೆಯ ಬಳ್ಳಿಗಳಲ್ಲಿ ಅತ್ಯಂತ ಮೇರು ಸ್ಥಾನ ಪಡೆದಂಥ ಒಂದು ಬಳ್ಳಿ ಅಂತಂದರೆ ಅಮೃತ ಬಳ್ಳಿ. ಅದನ್ನು ದೇವಿ ವೈದ್ಯತಿಯ ಪ್ರಸಾದ ರೂಪವಾಗಿ ಕೊಡಬೇಕು ಅನ್ನೋಂಥ ಸಂಕಲ್ಪ ಈ ಕ್ಷೇತ್ರದಲ್ಲಿ ಬಂದ ಕಾರಣ ಕಳೆದ 10-12 ದಿವಸಗಳಿಂದ ಇಲ್ಲಿ ಬಂದಂಥ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಆ ಅಮೃತ ಬಳ್ಳಿಯನ್ನು ಪ್ರಸಾದ ರೂಪವಾಗಿ ವಿತರಿಸಲಾಗ್ತಾ ಬರ್ತಾ ಇದೆ. ಕೊರೋನಾ ರೋಗ ದೇಶದಲ್ಲೂ ಇದೀಗ ಹರಡುತ್ತಿರೋದು ಎಲ್ಲರ ಆತಂಕಕ್ಕೂ ಕಾರಣವಾಗಿದೆ. ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೂ ಕೊರೋನಾ ಹರಡೋದನ್ನ ನಿಗ್ರಹಿಸಲು ಕಷ್ಟ ಸಾಧ್ಯವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಂಕಷ್ಟದ ಈ ಸಮಯದಲ್ಲಿ ದೈವ ದೇವರುಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇದೇ ರೀತಿ ಗೆಜ್ಜೆಗಿರಿಯ ದೇವಿ ವೈದ್ಯತಿ ಕ್ಷೇತ್ರದಲ್ಲಿ ವಿಶೇಷ ಹೋಮ ಹವನಗಳನ್ನು ನಡೆಸಲಾಗಿತ್ತು. ಕ್ಷೇತ್ರಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೂ ದೈವದ ಮೂರ್ತಿಗೆ ಕಲಶಾಭಿಷೇಕ ಮಾಡಿದ ಔಷಧೀಯ ಗುಣಗಳ ದ್ರವ್ಯವನ್ನ ಸಿಂಪಡಿಸಲಾಯಿತು. ಇವತ್ತು ಕಲಶಾಭಿಷೇಕ ನೆರವೇರಿಸಿದ್ದಾರೆ. ನಮ್ಮ ಈ ದೇಶಕ್ಕೆ ಬಂದಿರುವಂತಹ ಮಹಾಮಾರಿ ಕರೋನಾ ವೈರಸ್ ಈ ತಾಯಿ ವೈದ್ಯಕೀಯ ದಯೆಯಿಂದ ನಿವಾರಣೆ ಆಗಲಿ ಅಂತೇಳಿ ನಮ್ಮೆಲ್ಲರ ಆಶಯ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಕಲಶಾಭಿಷೇಕದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಿದ್ದೇವೆ.
ಸ್ವರಕ್ಷಣೆಯ ಜೊತೆಗೆ ದೈವ ದೇವರುಗಳ ಅಭಯವೂ ಇದ್ದಲ್ಲಿ ಕೊರೋನಾದಂತಹ ಮಹಾಮಾರಿ ಜನರನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆ ಸಂಪ್ರದಾಯವಾದಿಗಳದ್ದು. ಒಟ್ನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಈ ಶತೌಷಧಿ ದ್ರವ್ಯ ಕಲಶಾಭಿಷೇಕದ ಫಲವಾಗಿ ಮಾತೆಯ ಪೂರ್ಣ ಅನುಗ್ರಹ ಲೋಕಕ್ಕೆ ಸಿಗಲಿ, ಜಗತ್ತು ಕೊರೋನಾ ಮುಕ್ತವಾಗಲಿ ಎಂಬುದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್ 24x7.